ವಿಟ್ಲ ಮೇಗಿನಪೇಟೆ ಶ್ರೀ ಮಹಾಮಾಯಿ ಅಮ್ಮನವರ ಮತ್ತು ಸಪರಿವಾರ ದೈವಗಳ ಪುನರ್ ಪ್ರತಿಷ್ಠಾ ಬ್ರಹ್ಮಕಲಶೋತ್ಸವ ಮತ್ತು ವಾರ್ಷಿಕ ಮಾರಿಪೂಜೆ ಏಪ್ರಿಲ್ 28 ಮತ್ತು 29ರಂದು ನಡೆಯಲಿದೆ ಅಂತ ಗೌರವಾಧ್ಯಕ್ಷ ಕೃಷ್ಣಯ್ಯ ಕೆ ವಿಟ್ಲ ಅರಮನೆ ತಿಳಿಸಿದರು. ಅವರು ವಿಟ್ಲ ಪ್ರೆಸ್ ಕ್ಲಬ್ನಲ್ಲಿ ಕರೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದರು. ಸುಮಾರು 400 ವರ್ಷಗಳ ಇತಿಹಾಸವನ್ನ ಹೊಂದಿರುವ ಈ ದೈವಸ್ಥಾನದ ಜೀರ್ಣೋದ್ಧಾರ ಮಾಡುವುದಾಗಿ ಹಿರಿಯರು ತೀರ್ಮಾನಿಸಿದ್ರು. 40 ಲಕ್ಷ ರೂಪಾಯಿ ವೆಚ್ಚದಲ್ಲಿ ದೈವಸ್ಥಾನ ನಿರ್ಮಿಸುವುದಾಗಿ ಪಣ ತೊಡಲಾಗಿತ್ತು. ಈಗಾಗಲೇ 40 ಲಕ್ಷ ರೂಪಾಯಿ ಮಿಕ್ಕಿ ಖರ್ಚಾಗಿದೆ. ರಾಜ್ಯ ಸರ್ಕಾರದಿಂದ ಪುತ್ತೂರು ಶಾಸಕ ಸಂಜೀವ ಮಠಂದೂರು ಅವರು 8 ಲಕ್ಷ ರೂಪಾಯಿ ಅನುದಾನವನ್ನು ಒದಗಿಸಿದ್ದಾರೆ. ಅದರಂತೆ ದಾನಿಗಳು ಮೊದಲಾದವರು ಈ ಕಾರ್ಯಕ್ಕೆ ಕೈಜೋಡಿಸಿದ್ದಾರೆ ಅಂತ ಹೇಳಿದರು. ಈ ಎಲ್ಲ ಕಾರ್ಯಕ್ರಮಗಳು ಕೋವಿಡ್ ನಿಯಮದಂತೆ ನಡೆಯಲಿದೆ. ಏಪ್ರಿಲ್ 27ರಂದು ಬೆಳಗ್ಗೆ ಪಂಚಲಿಂಗೇಶ್ವರ ದೇವಸ್ಥಾನದಿಂದ ಹೊರೆಕಾಣಿಕೆ ಸಮರ್ಪಣೆ ನಡೆಯಲಿದೆ. ಏಪ್ರಿಲ್ 28ರಂದು ತಂತ್ರಿಗಳ ಆಗಮನ, ಸ್ಥಳಶುದ್ಧಿ, ಶ್ರೀ ಗಣಪತಿ ಹೋಮ, ಶ್ರೀ ಚಂಡಿಕಾ ಶಾಂತಿ ಹೋಮ, ಅನ್ನ ಸಂತರ್ಪಣೆ ನಡೆಯಲಿದೆ. 29ರಂದು ಬೆಳಗ್ಗೆ ಶ್ರೀ ಮಹಾಮಾಯಿ ದೈವಗಳ ಪುನಃ ಪ್ರತಿಷ್ಠೆ ಬ್ರಹ್ಮಕಲಶಾಭಿಷೇಕ ನಡೆಯಲಿದೆ ಅಂತ ಮಾಹಿತಿ ನೀಡಿದ್ದಾರೆ. ಆಸ್ತಿಕ ಬಂಧುಗಳೆಲ್ಲ ಸೇರಿ ಒಂದು ಪ್ರಶ್ನೆ ಚಿಂತನೆ ಮಾಡುವಾಗ ಅದನ್ನು ತೆಗೆದು ಹೊಸ ಒಂದು ಮಂದಿರ ಕಟ್ಟಬೇಕು ಅಂತ ಹೇಳುವಂಥ ಒಂದು ದೈವಜ್ಞಾನ ಆಜ್ಞೆ ಆಯಿತು. ಅದೇ ಪ್ರಕಾರ ನಾವು ಅದನ್ನು ಹೊರಟು ಈಗ ಪುನರ್ ಪ್ರತಿಷ್ಠಾ ಬ್ರಹ್ಮಕಲಶದ ಒಂದು ಸುಸಂದರ್ಭದಲ್ಲಿ ಇದ್ದೇವೆ. ನಾಡ್ದು 27 ತಾರೀಕಿಗೆ ಪಂಚಲಿಂಗೇಶ್ವರ ದೇವಸ್ಥಾನದಿಂದ ಹೊರೆಕಾಣಿಕೆ ಸಂಜೆ 5 ಗಂಟೆಗೆ ಹೊರಟು ಮರುದಿವಸ 28ನೇ ತಾರೀಕು ಬುಧವಾರ ತಂತ್ರಿಗಳ ಆಗಮನದೊಂದಿಗೆ ಚಂಡಿಕಾ ಹೋಮ, ಹಾಗೆ ಮಧ್ಯಾಹ್ನ ಅನ್ನ ಸಂತರ್ಪಣೆಯಾಗಿ ಸಂಜೆಯ ರಾತ್ರಿ ಹೊತ್ತಲ್ಲಿ ಶಿಲ್ಪಿಗಳ ಮತ್ತು ವಾಸ್ತು ಹೋಮ ಇದೆಲ್ಲ ನಡೀಲಿಕ್ಕೆ ಇದೆ. ಮರುದಿವಸ 29ನೇ ತಾರೀಕಿಗೆ ಗಣಪತಿ ಹೋಮ, ಪ್ರಾಯಶ್ಚಿತ್ತ ಹೋಮದೊಂದಿಗೆ ಬ್ರಹ್ಮಕಲಶದ ಕಲಶಾಧಿವಾಸ ಹೋಮ, ಆಶ್ಲೇಷ ಬಲಿ ಇದೆಲ್ಲ ನಡೀಲಿಕ್ಕಿದೆ. ಅವತ್ತು ಬೆಳಿಗ್ಗೆ 8ರ ನಂತರ 9:10ರ ಒಳಗೆ ನಡೆಯುವ ವೃಷಭ ಲಗ್ನ ಸುಮುಹೂರ್ತದಲ್ಲಿ ಮಹಾಮಾಯಿ ದೈವಗಳ ಪುನರ್ ಪ್ರತಿಷ್ಠಾ ಬ್ರಹ್ಮಕಲಶ ನಡೆಯಲಿಕ್ಕಿದೆ. ಈ ಸಂದರ್ಭ ಗಣೇಶ್ ಆಳ್ವ ಕಲ್ಲಗದ್ದೆ, ಕಾರ್ಯಾಧ್ಯಕ್ಷ ಪದ್ಮನಾಭ ಗೌಡ ಚಂದಪ್ಪಾಡಿ, ಮುಕ್ತೇಸರ ವಿ ಶೀನಾ, ಕೋಶಾಧಿಕಾರಿ ವಿರಾಮ್ ದಾಸ್ ಶೆಣೈ, ಅರುಣ್ ಎಂ ವಿಟ್ಲ ಉಪಸ್ಥಿತರಿದ್ದರು.